ರಾಜ್ಯದಲ್ಲಿ ನಿರಂತರವಾಗಿ ಮಳೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸದ್ಯ ಮಲೆನಾಡು ಮಳೆನಾಡಾಗುತ್ತಿದೆ. ಕಳೆದ ಒಂದು ವಾರದಿಂದ ಸುರಿದ ಮಳೆಗೆ ಮಲೆನಾಡಿನ ನದಿಗಳು ಮೈದುಂಬಿಕೊಂಡಿವೆ. ವಿಶ್ವವಿಖ್ಯಾತ ಜೋಗ ಜಲಪಾತ ಸಹ ತುಂಬಿ ಹರಿಯುತ್ತಿದೆ. ದಟ್ಟ ಮೋಡ ಮಂಜಿನ ನಡುವೆ ಬಿಸಿಲು ಬಿದ್ದು ಕಂಡು ಕಾಣದಂತೆ ಮರೆಯಾಗುವ ಜಲಪಾತ ನೋಡುಗರ ಕಣ್ಣಿಗೆ ಹಬ್ಬವಾಗಿದೆ. ರಾಜಾರಾಣಿ ರೋವರ್ ರಾಕೆಟ್ ಧುಮ್ಮುಕ್ಕುತ್ತಿದ್ದು ಜೋಗದ ಗುಂಡಿ ನೋಡಲು ಎರಡು ಕಣ್ಣು ಸಾಲದಂತಾಗಿದೆ. ಮುಂಭಾಗದಿಂದ ಸಹಜ ಸುಂದರವಾಗಿ ಕಾಣುವ ಜಲಪಾತ ಅತ್ತ ಮದ್ರಾಸ್ ಐಬಿ ಕಡೆಯಿಂದ ರುದ್ರರಮಣೀಯವಾಗಿ ಕಾಣುತ್ತಿದೆ. ಜಲಪಾತದ ನೆತ್ತಿಯಲ್ಲಿ ನಿಂತು ನೋಡುವುದು ರೋಮಾಂಚನಕಾರಿಯಾಗಿ ಕಂಡುಬರುತ್ತದೆ. ಶರಾವತಿ ನದಿ ಜಲಾನಯನ ಪ್ರದೇಶಗಳಾದ ಹೊಸನಗರ, ಸಾಗರ ತಾಲೂಕುಗಳಲ್ಲಿ ಕಳೆದ ಒಂದು ವಾರದಿಂದ ನಿರಂತರವಾಗಿ ಮಳೆಯಾಗುತ್ತಿರುವುದು ಜಲಪಾತ ಕಳೆ ಕಟ್ಟಲು ಕಾರಣವಾಗಿದೆ.